ತುಳು ಚಿತ್ರರಂಗ ಇದೀಗ 100ರ ಸಂಭ್ರಮದಲ್ಲಿದೆ. ಆದ್ರೂ ತುಳುವಿಗೆ ದೊಡ್ಡ ಪ್ರಮಾಣದ ಮಾರ್ಕೆಟ್ ಇಲ್ಲ ಅನ್ನೋ ಮಾತುಗಳಿವೆ. ಆದ್ರೆ ಕೋಸ್ಟಲ್ ವುಡ್ಗೆ ದೊಡ್ಡ ಪ್ರಮಾಣದ ಮಾರ್ಕೆಟ್ ಇದೆ. ಆದ್ರೆ ಅದನ್ನು ನಾವು ಅನ್ವೇಷಣೆ ಮಾಡಬೇಕಿದೆ. ಈ ರೀತಿ ಅನ್ವೇಷಣೆ ಮಾಡಿದವರು ಬಹಳ ವಿರಳ. ಆದ್ರೆ ಈ ಮಾರ್ಕೆಟ್ ಅನ್ನು ಬ್ರಹ್ಮಾವರ ಮೂವೀಸ್ನವರು ಸಂಶೋಧನೆ ಮಾಡಿದ್ದಾರೆ. ರಾಜೇಶ್ ಬ್ರಹ್ಮಾವರ್ ಅಂಡ್ ಟೀಮ್ ಈ ಅನ್ವೇಷಣೆಯಲ್ಲಿ ಯಶಸ್ವಿಯೂ ಆಗಿದ್ದಾರೆ. ಈ ಹಿಂದೆ ತುಳು ಚಿತ್ರವೆಂದ್ರೆ ಮೊದಲಿಗೆ ತುಳುನಾಡಿನ 14 ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇತ್ತು. ಆ ಬಳಿಕ ಹಂತ ಹಂತವಾಗಿ ಒಂದೊಂದು ಊರು ಒಂದೊಂದು ದೇಶಗಳಿಗೆ ಎಂಟ್ರಿ ಕೊಡ್ತಾ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಈಗ ಏನಿದ್ರು ಏಕಕಾಲದಲ್ಲಿ ಪ್ರಪಂಚದಾದ್ಯಂತ ತೆರೆ ಕಾಣೋ ಪರ್ವ. ಇದಕ್ಕೆ ಕೋಸ್ಟಲ್ ವುಡ್ ನಲ್ಲಿ ರಾಜೇಶ್ ಬ್ರಹ್ಮಾವರ್ ಅಂಡ್ ಟೀಮ್ ನಾಂದಿ ಹಾಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯಾಗಿದ್ದು ಕಡಪಾಡಿ ಕಟ್ಟಪ್ಪ. ತುಳುವರು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಇದ್ದಾರೆ. ಆದ್ರೆ ಇವರಿಗೆ ತುಳು ಚಿತ್ರಗಳು ತಲುಪುತ್ತಿದ್ಯಾ ಅನ್ನೋ ಪ್ರಶ್ನೆ ಬಂದ್ರೆ ಸಾರಸಗಟವಾಗಿ ಇಲ್ಲ ಅನ್ನೋ ಒಂದೇ ಒಂದು ಉತ್ತರ ಮನದಲ್ಲಿ ಬರುತ್ತೆ. ಆದ್ರೆ ಪ್ರತಿ ತುಳುವನಿಗೆ ತುಳು ಸಿನಿಮಾ ತಲುಪಬೇಕು. ಇದರಿಂದ ತುಳು ಮಾರುಕಟ್ಟೆ ಮತ್ತಷ್ಟು ವಿಸ್ತರಣೆಯಾಗಬೇಕು ಅನ್ನೋ ಉದ್ದೇಶದಿಂದ ಕಟಪಾಡಿ ಕಟ್ಟಪ್ಪ ಚಿತ್ರವನ್ನು ಪ್ರಪಂಚದ 200ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ. ಈ ಮೂಲಕ ಪ್ರಾದೇಶಿಕ ಭಾಷಾ ಸಿನಿಮಾಕ್ಕೂ ಮಾರ್ಕೆಟ್ ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ ರಾಜೇಶ್ ಬ್ರಹ್ಮಾವರ್. ಕಟಪಾಡಿ ಕಟ್ಟಪ್ಪ ಚಿತ್ರದಿಂದ ಕೋಸ್ಟಲ್ ವುಡ್ಗೆ ಒಂದು ಮೆಟ್ಟಿಲು ಸಿಕ್ಕಂತಾಗಿದೆ. ಇದರಿಂದ ಮುಂಬರುವ ಎಲ್ಲ ಚಿತ್ರಗಳ ನಿರ್ದೇಶಕ ನಿರ್ಮಾಪಕರಿಗೂ ತುಳುನಾಡೇತರ ಪ್ರದೇಶಗಳಲ್ಲಿ ಚಿತ್ರವನ್ನು ರಿಲೀಸ್ ಮಾಡಲು ಸಹಕಾರಿಯಾಗಲಿದೆ. ಏಕೆಂದ್ರೆ ಕಟ್ಟಪ್ಪನಿಂದ ತುಳುವರು ಎಲ್ಲೆಲ್ಲಿದ್ದಾರೆ ಅನ್ನೋದು ಇದೀಗ ತಿಳಿದಿದೆ. ಹಾಗೆ ಈ ದಾರಿಯನ್ನು ಮುಂಬರುವ ಎಲ್ಲ ಚಿತ್ರತಂಡಗಳು ಅನುಸರಿಸಿದ್ರೆ ಮುಂದೊಂದು ದಿನ ತುಳು ಚಿತ್ರರಂಗ ಪ್ರಪಂಚದಲ್ಲೇ ಹೆಮ್ಮರವಾಗೋದ್ರಲ್ಲಿ ಅನುಮಾನವಿಲ್ಲ. ಇನ್ನು ಕೋಸ್ಟಲ್ ವುಡ್ಗೆ ಹೊಸ ಆಯಾಮ ನೀಡಿದ ಕಟಪಾಡಿ ಕಟ್ಟಪ್ಪ ಚಿತ್ರದ ಅದೆಷ್ಟೋ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಗೆ ಹೇಳಬೇಕಾಗಿದೆ. ಈ ಬಗ್ಗೆಯೂ ಪೆನ್ ಟು ಪೆನ್ ಮಾಹಿತಿ ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.